ಅದು ಸುಮಾರು 2011ನೇ ಇಸ್ವಿ ನವೆಂಬರ್ ತಿಂಗಳು. ಕನ್ನಡದ ಖ್ಯಾತ ನಟರೊಬ್ಬರು ಕರೆ ಮಾಡಿ, ಸರ್, ನಮ್ಮ ಹುಡುಗನ ಜಾತಕ ಒಮ್ಮೆ ನೋಡಿ. ಪತ್ನಿಯ ಮೇಲೆ ಹಲ್ಲೆ ಕೇಸಿನಲ್ಲಿ ಈಗ ಪೊಲೀಸ್ ಬಂಧನದಲ್ಲಿದ್ದಾನೆ. ಈಗ ನನ್ನ ಬಳಿಗೆ ಅವನು ಬಂದಿದ್ದಾನೆ ಎಂದರು. ಆಗ ನಾನು ಅವರ ಜಾತಕ ನೋಡಿ, ಈಗ ತುಲಾರಾಶಿಯಲ್ಲಿ ಶನಿಯ ಪ್ರವೇಶ ಆಗಿದೆ. ಒಟ್ಟಾರೆಯಾಗಿ ವಿವಾದ ಮಾಡಿಕೊಳ್ಳದೆ ಕೂಡಲೇ ಸಂಧಾನ ಮೂಲಕ ಬಗೆಹರಿಸಿಕೊಳ್ಳಿ. ಇಂತಹ ಗ್ರಹಸ್ಥಿತಿ ಇದ್ದಾಗ ಮೊದಲು ಶಾಂತ ರೀತಿಯಲ್ಲಿ ವರ್ತಿಸಬೇಕು. ನೀವು ಸಂಪರ್ಕಿಸಿದ ಆ ನಟ ಸಂಧಾನ ಮಾಡಿಕೊಂಡ್ರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಒಬ್ಬ ಪ್ರಸಿದ್ಧ ಜ್ಯೋತಿಷ್ಯರು ಹೇಳಿದ್ದರು. ಸಾಮಾನ್ಯವಾಗಿ ಜ್ಯೋತಿಷ್ಯರ ಬಳಿ ಬರುವ ವೇಳೆಗೆ ಸಂಕಷ್ಟದಲ್ಲಿ ಇರುವಂತಹ ಬಹುತೇಕ ಕೇಳುವ ರೀತಿಯಲ್ಲಿಯೇ ದರ್ಶನ್ ಸಹ, ಸಾರ್, ಯಾವ ಪೂಜೆ ಮಾಡಿಸಬೇಕೆಂದು ಕೇಳಿದ್ದಾರೆ. ಆಗ ಗುರುಗಳು ನಕ್ಕು, ನಿಮಗೆಲ್ಲ ಪೂಜೆಯ ಹುಚ್ಚು, ಮನಸ್ಸನ್ನು ಭದ್ರಗೊಳಿಸುವುದಕ್ಕಾಗಿಯೇ ಪೂಜೆ ಮಾಡುತ್ತಾರೆ. ಅದರಲ್ಲಿ ಅಹಂಕಾರ ಹೆಚ್ಚಾಗದಂತೆ ಇರಲು ತತ್ಸಂಬಂಧಿ ಶಕ್ತಿಗಳ ಪೂಜೆ ಮಾಡಿ ನೆಮ್ಮದಿ ತಂದುಕೊಳ್ಳಿ. ಪೂಜೆಯಿಂದ ದೇವರು ಎದ್ದು ರಕ್ಷಣೆಗೆ ಬರುವುದಿಲ್ಲ. ಮನದೊಳಗಿನ ಸದ್ಭಾವನೆಗಳೇ ದೇವರು, ದುರ್ಭಾವನೆಗಳೇ ದೆವ್ವ ಕಣ್ರಿ ಎಂದು ಗುರುಗಳು ದರ್ಶನ್ಗೆ ಈ ಒಂದು ಕಿವಿ ಮಾತನ್ನ ಹೇಳಿದ್ದರು. ದೇವರ ಪೂಜೆಯನ್ನ ಅರ್ಥ ತಿಳಿದು ಮಾಡಿದರೆ ಅದು ಕ್ಷೇಮ, ಅರ್ಥ ತಿಳಿಯದೆ ಮಾಡಿಸಿದರೆ ಅದು ಅರ್ಚಕರಿಗಷ್ಟೇ ಲಾಭ ಎಂದು ಕೂಡ ಹೇಳಿದ್ದರು. ಈ ಮನಸ್ಸು ಸರಿಯಾಗದೆ ಹೋದಲ್ಲಿ ಸುಮಾರು 2023, 24 ಮತ್ತು 25ರ ವೇಳೆಗೆ ಶನಿ ಮಹಾರಾಜರು ಕುಂಭರಾಶಿಯಲ್ಲಿ ಸಂಚರಿಸುವ ವೇಳೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ಇರುವಂತಹ ಕರ್ಕಟ ಶನಿಗೆ ಅಷ್ಟಮದಲ್ಲಿ ಸಂಚರಿಸುತ್ತಾನೆ. ಆಗ ಇದಕ್ಕಿಂತ ತೀವ್ರ ಸ್ವರೂಪ ಪಡೆಯಬಹುದು. ಹೀಗಾಗಿ ಈಗಲೇ ನಿಮ್ಮ ಮನೋಚಿಂತನೆ ಬದಲಾಯಿಸಿಕೊಳ್ಳಿ ಎಂದು ಆ ಖ್ಯಾತ ಜ್ಯೋತಿಷ್ಯರು ದರ್ಶನ್ಗೆ ಹೇಳಿದ್ದರು. ಹೌದು ಸ್ನೇಹಿತರೆ, ಆ ನಟ ಇವತ್ತು ಹಲವಾರು ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಪ್ರತಿ ತಿಂಗಳು ಒಂದಿಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡುತ್ತಿರುವುದು ನೀವು ಕೂಡ ನೋಡುತ್ತಿದ್ದೀರಾ, ನಾವು ಕೂಡ ನೋಡುತ್ತಿದ್ದೇವೆ. ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಬದಲು ಕಾಂಟ್ರವರ್ಸಿಯಲ್ ಸ್ಟಾರ್ ಆಗಿ ಇವತ್ತು ಬೆಳೆದು ನಿಂತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿವಾದಕ್ಕೆ ಒಳಗಾಗುತ್ತಿರುವುದು ಇದೇ ಮೊದಲಲ್ಲ. ಇದಕ್ಕೂ ಮುನ್ನ 2011ರಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ದರ್ಶನ್ ಬಂಧನವಾಗಿದ್ದರು. ಆದರೆ ನಟ ಹಲವು ದಿನ ಜೈಲಿನಲ್ಲಿ ಇದ್ದ ನಂತರ ಅವರ ಪತ್ನಿ ಪುತ್ರ ವಿನೀಶ್ಗಾಗಿ ದೂರನ್ನ ಹಿಂಪಡೆದಿದ್ದರು. ಈ ಘಟನೆಯು ದರ್ಶನ್ ಅವರ ವೃತ್ತಿ ಜೀವನದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಯಾಕಂದ್ರೆ ವಿವಾದವಾದ ನಂತರ ಅವರ ಬಿಡುಗಡೆಯಾದಂತಹ ಚಿತ್ರ ಸಾರಥಿ ಬಾಕ್ಸ್ ಆಫೀಸ್ ನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. 2016ರಲ್ಲಿ ನಟರು ತಮ್ಮ ನಿವಾಸದ ಹೊರಗಡೆ ಗಲಾಟೆ ಮಾಡುತ್ತಿದ್ದಾನೆ ಎಂದು ತನ್ನ ಮನೆಯನ್ನು ಬಲವಂತವಾಗಿ ಪ್ರವೇಶಿಸಲು ಯತ್ನಿಸಿದ್ದಾನೆಂದು ಆರೋಪಿಸಿ ಅವರ ಪತ್ನಿ 2ನೇ ಬಾರಿ ಪೊಲೀಸರನ್ನ ಸಂಪರ್ಕಿಸಿ ದರ್ಶನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದರು. ದರ್ಶನ್ ವರ್ಷದಲ್ಲಿ ಹಲವಾರು ಬಾರಿ ಮುಖ್ಯಾಂಶದಲ್ಲಿ ಇರುತ್ತಾರೆ. ನಟ ಒಮ್ಮೆ ಮೈಸೂರಿನ ವೇಟರ್ ಮೇಲೆ ಹಲ್ಲೆ ನಡೆಸಿ ಮುಂದೆ 50,000 ರೂಪಾಯಿ ಕೊಟ್ಟು ಆ ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡಿಸಿದ್ದರು. ಮತ್ತೊಂದು ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಬಗ್ಗೆ ಅನುಚಿತ ಹೇಳಿಕೆ ನೀಡಿ ದರ್ಶನ್ ಅವರನ್ನ ಜನರು ತರಾಟೆಗೆ ತೆಗೆದುಕೊಂಡಿದ್ದರು. ಚಿತ್ರದ ಒಂದು ಪ್ರಚಾರದಲ್ಲಿ, ಅದೃಷ್ಟ ದೇವತೆ ಯಾವಾಗಲೂ ನಿಮ್ಮ ಬಾಗಿಲನ್ನು ತಟ್ಟುವುದಿಲ್ಲ, ಆದ್ದರಿಂದ ಅವಳು ಬಂದಾಗ ಅವಳನ್ನ ಗಬಕ್ ಅಂತ ಹಿಡಿದು ಎಳೆದುಕೊಂಡು ಹೋಗಿ ಅವಳ ಬಟ್ಟೆಯನ್ನು ಕಳಚಿ ನಿಮ್ಮ ಬೆಡ್ರೂಮ್ ನಲ್ಲಿ ಲಾಕ್ ಮಾಡಿ ಎಂದು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದರು. ಇದರಿಂದ ಹಲವಾರು ಅವರ ಅಭಿಮಾನಿಗಳೇ ಬೇಜಾರುಗೊಂಡಿದ್ದರಂತೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿ ದರ್ಶನ್ ಮೇಲೆ ಬಳ್ಳಾರಿಯಲ್ಲಿ ಚಪ್ಪಲಿ ಕೂಡ ಎಸೆದಿದ್ದರು. 2023ರಲ್ಲಿ ದರ್ಶನ್ ನಿವಾಸದ ಬಳಿ ತನ್ನ ಕಾರನ್ನು ನಿಲ್ಲಿಸಿದ್ದಕ್ಕಾಗಿ 48 ವರ್ಷದ ವಕೀಲರ ಮೇಲೆ ಕೂಡ ತನ್ನ ನಾಯಿಗಳಿಂದ ಹಲ್ಲೆಗೊಳಿಸಿದ್ದರು ಎಂದು ದರ್ಶನ್ ಮೇಲೆ ಆಗಲೂ ಕೂಡ ಅವರನ್ನ ಬಂಧಿಸಲಾಗಿತ್ತು. ಕಾಟೇರ ಚಿತ್ರದ ಯಶಸ್ಸಿನ ನಂತರ ದರ್ಶನ್ ಅವರು ಅಭಿಷೇಕ್ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್ ಮತ್ತು ಧನಂಜಯ ಅವರೊಂದಿಗೆ ಬೆಂಗಳೂರಿನ ಬಾರ್ನಲ್ಲಿ ಚಿತ್ರದ ಸಕ್ಸಸ್ ಅನ್ನ ಸೆಲೆಬ್ರೇಟ್ ಮಾಡುತ್ತಿದ್ದರು. ಮಧ್ಯಾಹ್ನ 12:30ಕ್ಕೆ ಪಾರ್ಟಿ ಮುಗಿಸುವಂತೆ ಎಚ್ಚರಿಕೆ ನೀಡಿದರೂ ಅಬ್ಬರದ ಸಂಗೀತದೊಂದಿಗೆ ಸಂಭ್ರಮಾಚರಣೆ ಮುಂದುವರೆದಿತ್ತು. ಶಾಂತಿ ಕದಡಿದ್ದಕ್ಕಾಗಿ ಅವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು. ದರ್ಶನ್ ಈ ರೀತಿ ಪದೇ ಪದೇ ಕಾಂಟ್ರವರ್ಸಿಗಳಲ್ಲಿ, ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಮುಖ್ಯ ಕಾರಣ ಅವರ ಜಾತಕ. ದರ್ಶನ್ ಅವರದು ಶ್ರವಣ ನಕ್ಷತ್ರ, 1ನೇ ಪಾದ, ಮಕರ ರಾಶಿ ಹಾಗೂ ವೃಷಭ ಲಗ್ನ. ಕರ್ನಾಟಕದ ಖ್ಯಾತ ಜ್ಯೋತಿಷ್ಯರೊಬ್ಬರು ನಟ ದರ್ಶನ್ ಜಾತಕದ ವಿಮರ್ಶೆಯನ್ನು ಕೂಡ ಮಾಡಿದ್ದಾರೆ. ಅವರ ಬಗ್ಗೆ TV9 ಕನ್ನಡ ವೆಬ್ಸೈಟ್ ಜೊತೆಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈ ಹಿಂದೆ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಪ್ರಕರಣವು ಬಂದಿದ್ದಾಗ ಇದೇ ಜ್ಯೋತಿಷಿಗಳ ಬಳಿ ಅವರ ಹಿರಿಯ ಸ್ನೇಹಿತರೊಬ್ಬ ಫೋನ್ ಮೂಲಕ ದರ್ಶನ್ ಜಾತಕ ವಿಮರ್ಶೆ ಮಾಡಿಸಿದ್ದರಂತೆ. ಆದ್ದರಿಂದ ದರ್ಶನ್ ಅವರ ಜನ್ಮ ಜಾತಕವು ಈ ಜ್ಯೋತಿಷರ ಬಳಿ ಇದ್ದು ಈ ಹಿಂದಿನ ಘಟನಾವಳಿಗಳನ್ನ ಮೆಲುಕು ಹಾಕಿ ಈಗಿನ ಪರಿಸ್ಥಿತಿಯನ್ನು ಕೂಡ ಅವರು ವಿವರಿಸಿದ್ದಾರೆ.
ಆದರೆ ಜ್ಯೋತಿಷಿಗಳು ಸದ್ಯದ ಸನ್ನಿವೇಶದಿಂದಾಗಿ ಹಾಗೂ ಖಾಸಗಿತನ ಕಾಪಾಡಿಕೊಳ್ಳಬೇಕೆಂಬ ಕಾರಣದಿಂದಾಗಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಬಾರದೆಂದು ಷರತ್ತು ಹಾಕಿದ್ದರಿಂದ ಅವರ ಹೆಸರನ್ನ ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡುತ್ತಿಲ್ಲ. ಇನ್ನು ಆ ಜ್ಯೋತಿಷಿಗಳು ಏನು ಹೇಳಿದ್ದಾರೆ ಎಂಬುದನ್ನ ನೀವೇ ನೋಡಿ. ಜ್ಯೋತಿಷ್ಯ ಇರುವುದು ಕಾಲಕಾಲಕ್ಕೆ ಏನು ಸಂಭವಿಸಬಹುದು, ಹೇಗೆ ಅದನ್ನ ನಿಭಾಯಿಸಬಹುದು ಎಂದು ತಿಳಿಯುವುದಕ್ಕಾಗಿ. ಮನಸ್ಸಿನ ಭಾವನೆಯ ಆಧಾರದಲ್ಲಿ ಸಮಸ್ಯೆಗಳು ಉಲ್ಬಣಿಸಬಹುದು. ಅದೇ ಮನಸ್ಸಿನ ಭಾವನೆಯ ಆಧಾರದಲ್ಲಿ ಸಮಸ್ಯೆ ಬಗೆಹರಿಸುವ ಹಲವಾರು ಯೋಗಗಳಿವೆ. ಆ ನಂತರ ಅದಕ್ಕಾಗಿ ನೀವು ಪೂಜೆ ಪರಿಹಾರಗಳನ್ನ ನಿಷ್ಠೆಯಿಂದ ಮಾಡಿಸಿಕೊಳ್ಳಿ. ಆಗ ಧನದ ಅಹಂಕಾರ ಬೇಡ. ಈ ರೀತಿ ಮಾಡಿಸಿಕೊಂಡರೆ ಅದು ಪ್ರಯೋಜನಕ್ಕೆ ಬರುತ್ತದೆ. ಒಟ್ಟಿನಲ್ಲಿ ತಾಳ್ಮೆ ಸಮಾಧಾನದಿಂದ ಇರಬೇಕೆಂದು ಅವರು ತಾಕೀತು ಮಾಡಿದ್ದರು. ಮತ್ತೆ ತಮ್ಮನ್ನ ದರ್ಶನ್ ಯಾವತ್ತೂ ಸಂಪರ್ಕಿಸಲೇ ಇಲ್ಲ. ತಾವು ಕೂಡ ಅವನಿಗೆ ಅವರು ಫೋನು ಮಾಡಲಿಲ್ಲ ಎಂಬುದು ಅವರ ಹೇಳಿಕೆ. ಇನ್ನು ಮುಂದಿನ ನವೆಂಬರ್ ಹೊತ್ತಿಗೆ ಕುಜ ರಾಹುವಿನ ಭಕ್ತಿ ಸಂಧಿಯೂ ಬರುತ್ತದೆ. ಅದು ಮತ್ತೊಂದು ಅಪಾಯಕ್ಕೆ ಆಹ್ವಾನ ಕೊಟ್ಟಂಗೆ ಆಗುತ್ತದೆ. ಜಾತಕ ದುರ್ಬಲ ಇರುವುದರಿಂದ ಅಪಾಯದ ಮುನ್ಸೂಚನೆ ಇದಾಗಿದೆ. ದರ್ಶನ್ ಅವರ ಚಂದ್ರ ಇರುವ ಮಕರ ರಾಶಿಗೆ ಗುರುಗ್ರಹವು ವ್ಯಯಾಧಿಪತಿ ಆಗಿರುತ್ತದೆ. ಕೊಲೆ ಆರೋಪಕ್ಕಿಂತ ಹೆಚ್ಚಾಗಿ ಅವರಿಗೆ ಅವರ ಆರೋಗ್ಯವೇ ವಿಪರೀತ ಸಮಸ್ಯೆ ಆಗಲಿದೆ. ತಲೆಯ ಭಾಗದ ತೊಂದರೆ, ನರಗಳ ದೌರ್ಬಲ್ಯತೆ, ಶ್ವಾಸಕೋಶದ ಸಮಸ್ಯೆ ಇತ್ಯಾದಿಗಳು ಗಂಭೀರ ಸ್ವರೂಪವನ್ನ ಪಡೆದುಕೊಳ್ಳಬಹುದು. ಆದ್ದರಿಂದ ಅವರ ದೈಹಿಕ ಆರೋಗ್ಯ ತೀವ್ರವಾದ ಆತಂಕವನ್ನ ಸೃಷ್ಟಿಸಲಿದೆ ಎಂದು ಅವರು ಹೇಳಿದ್ದಾರೆ. ದರ್ಶನ್ ಜಾತಕದಲ್ಲಿ ಶನಿಯು ಕರ್ಕಟ ರಾಶಿಯಲ್ಲಿ ಹಾಗೂ ಮಕರ ರಾಶಿಯಲ್ಲಿ ಚಂದ್ರ ಇದ್ದು ಪರಿವರ್ತನಾ ಯೋಗವು ಇದು ಕೂಡಿಕೊಂಡಿದೆ. ಯಾವುದೇ ವಿಷಯ ಆಗಲಿ ವಿಪರೀತಕ್ಕೆ ಹೋದಾಗ ಯಾರಿಂದಲೂ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳಿದ್ದಾರೆ, ಆರೋಗ್ಯಂ ಪುರುಷಂ ನಾಸ್ತಿ, ಸಂಯೋಜಕ ಸ್ತತ ದುರ್ಬಲ ಎಂದು. ಯಾರು ಅಯೋಗ್ಯರಲ್ಲ. ಯಾವುದೇ ಆಗಲಿ ವಿಪರೀತಕ್ಕೆ ಹೋದಾಗ ಅದರಿಂದ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಹಿಂದಿನ ಕಾಲದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ಅಯೋಗ್ಯಂ ಪುರುಷಂ ನಾಸ್ತಿ, ಸಂಯೋಜಕಂ ಸ್ತತ್ರ ದುರ್ಬಲ ಎಂದು. ಯಾರು ಅಯೋಗ್ಯರಲ್ಲ, ಎಲ್ಲರೂ ಈ ಪ್ರಕೃತಿ ಭಗವಂತನ ಮಕ್ಕಳು. ಆದರೆ ಸಂಯೋಜಕರು ದುಷ್ಟರಾದರೆ ಅಯೋಗ್ಯರಾಗುತ್ತೀರಾ ಎಂದು ಈ ಮಾತಿನ ಅರ್ಥವಾಗಿದೆ. ದರ್ಶನ್ ಕೊಲೆ ಪ್ರಕರಣವೊಂದರ ಆರೋಪಿ, ಅದರಿಂದ ಬಿಡಿಸಿಕೊಳ್ಳಬಹುದು, ಖುಲಾಸೆ ಕೂಡ ಆಗಬಹುದು ಎಂಬ ಅರ್ಥದಲ್ಲಿ ಇದನ್ನ ಗ್ರಹಿಸುವ ಅಗತ್ಯ ಇಲ್ಲ ಎಂದು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಪ ಮಾಡಿದ್ದಕ್ಕೆ ಅದಕ್ಕೆ ಖಂಡಿತ ಶಿಕ್ಷೆ ಆಗಬೇಕು. ಅದಕ್ಕೆ ನಮ್ಮ ಕಾನೂನು ವ್ಯವಸ್ಥೆ ಇದೆ. ಅದರ ಜೊತೆಗೆ ಆ ಭಗವಂತನು ಎಲ್ಲವನ್ನ ನೋಡುತ್ತಿದ್ದಾನೆ ಎಂದು ಅವರು ಹೇಳಿದ್ದಾರೆ. ಪಾಪ ಪುಣ್ಯಗಳ ಲೆಕ್ಕ ಅವನ ಹತ್ತಿರ ಇದ್ದೇ ಇರುತ್ತದೆ. ಹಾಲಿಗೆ ಹಾಲು, ನೀರಿಗೆ ನೀರು ಎಂಬುದು ಆ ಭಗವಂತನ ನಿರ್ಣಯ ಆಗಲಿದೆ. ಸಾಡೆ ಸಾತಿ ಶನಿಯ ಕೊನೆ ಭಾಗದಲ್ಲಿ ದರ್ಶನ್ ಈಗ ಇದ್ದಾರೆ. ಮುಂದಿನ ಮಾರ್ಚ್ ಕೊನೆಯ ಹೊತ್ತಿಗೆ ಶನಿ ಗ್ರಹ ಮೀನ ರಾಶಿಗೆ ಪ್ರವೇಶ ಮಾಡುತ್ತದೆ. ಅಷ್ಟರೊಳಗೆ ಧರ್ಮ ಕರ್ಮದ ಲೆಕ್ಕ ಹಾಕುವ ಶನಿಯು ಏನು ಮಾಡುತ್ತಾನೋ ಎಂದು ನೆನೆಸಿಕೊಂಡರೆ ತುಂಬಾ ಅಪಾಯಗಳು ಕಾದಿದೆ ಎಂದರ್ಥ. ಇತ್ತೀಚೆಗೆ ಆರ್ಯವರ್ಧನ್ ಗುರುಜಿ ಕೂಡ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆಯ ಬಗ್ಗೆ ಕೂಡ ವಾಸ್ತು ವಿವರವನ್ನ ಅವರು ಕೊಟ್ಟಿದ್ದಾರೆ. ಅವರ ಪ್ರಕಾರ ದರ್ಶನ್ ಮನೆ ಹಲವಾರು ವಾಸ್ತು ದೋಷಗಳನ್ನ ಹೊಂದಿದೆ. ಇದೇ ಕಾರಣ ಅವರಿಗೆ ಪದೇ ಪದೇ ಸಂಕಷ್ಟಗಳು ಎದುರಾಗುತ್ತಿದೆ ಎನ್ನುವುದು ಅವರ ವಾದವಾಗಿದೆ. ಜಾತಕವೋ ವಾಸ್ತು ದೋಷವೋ ಗೊತ್ತಿಲ್ಲ ಸ್ನೇಹಿತರೆ, ಆದ್ರೆ ಪದೇ ಪದೇ ಕಾಂಟ್ರವರ್ಸಿಯಲ್ ಸ್ಟಾರ್, ಕ್ಷಮಿಸಿ ಚಾಲೆಂಜಿಂಗ್ ಸ್ಟಾರ್ ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಾ ಇರೋದು ಕಂಡರೆ ಒಮ್ಮೊಮ್ಮೆ ಇವೆಲ್ಲ ನಿಜ ಅನಿಸುತ್ತದೆ. ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.